ನೊಂದಿರುವ ಧರ್ಮ. ಆದರೆ ಈಗ ಪರಿಸ್ಥಿತಿಗಳು ಬದಲಾಗ್ತಿವೆ. ಪ್ರಪಂಚದಾದ್ಯಂತ ಇರುವ ಹಿಂಸಾತ್ಮಕ ವಾತಾವರಣ, ಮೂಲಭೂತವಾದ ಕ್ರೌರ್ಯ, ಇಡೀ ವಿಶ್ವವೇ ಬೆರಗಾಗುವಂತ ರೀತಿಯಲ್ಲಿ ಸಾವಿರಾರು ಜನರಿಗೆ ಪ್ರತಿನಿತ್ಯ ಅನ್ನದಾಸೋಹವನ್ನ ಮಾಡಿ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಪುಣ್ಯ ಸಂಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಭಾರತೀಯರು, ನಮಗೆ ಇರುವುದು ಒಂದೇ ಧರ್ಮ, ಅದುವೇ ಮಾನವ ಧರ್ಮ ಎಂದು ಸಾರಿದ ಕಾಯಕ ಯೋಗಿ ಪರಮ ಪೂಜ್ಯ ಸ್ವಾಗತವನ್ನು ಕೋರುತ್ತೇನೆ. ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ಭಕ್ತರಿಗೆ ಎಲ್ಲಿಲ್ಲದ ಹರುಷ, ಈ ಶತಮಾನ ಕಂಡ ತೇಜ ಪುರುಷ. ಸಚಿವರಿಗೆ ನಮಸ್ಕಾರಗಳು. ಈಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ನಿರ್ಮಾಣ ಡಾಕ್ಟರ್ ಪರಮೇಶ್ವರ್ ಅವರು, ಅಂತೆ ಅವರಿಗೆ ಆಶೀರ್ವಾದ.
ತುಮಕೂರು ಪ್ರೆಸ್ ಕ್ಲಬ್ನಿಂದ 2024ರ ದಿನದರ್ಶಿಕೆಯ ಬಿಡುಗಡೆ ಪೂಜ್ಯ ಶ್ರೀಗಳಿಂದ. ಪರುಷದ ಪುತ್ತಳಿಯ ಇರುವಿನಂತೆ ಪ್ರಕೃತಿಗೆ ಗುರು ಎಂದು ನಂಬಿರುವವರು ನಾವು. ಅಲ್ಲಿಯ ಹಸಿರು, ಸ್ವಚ್ಛ, ಕಲ್ಮಶವಿಲ್ಲದ ವಾತಾವರಣ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಇಮ್ಮಡಿಗೊಳಿಸಿ ಜೀವನದ ಸಾಧನೆಗಳಿಗೆ ಪೂರಕವಾಗುತ್ತದೆ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಸ್ಮೃತಿ ವನದ ಉದ್ಘಾಟನೆಯನ್ನು ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು, ವನ್ಯಜೀವಿ ಅರಣ್ಯ ಇಲಾಖೆ ಹಾಗೂ ಪರಿಸರ ವಿಜ್ಞಾನ ಸಚಿವರು ನೆರವೇರಿಸಿದ್ದಾರೆ. ಇವರು ಮುಖ್ಯಮಂತ್ರಿಗಳಿಗೆ ಈಶ್ವರ್ ಖಂಡ್ರೆ ಸಾಹೇಬರು ಅರಣ್ಯ ಇಲಾಖೆಯ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. धन्यवाद. कई तैयार